ನೋಡ ನಿನ್ನ ಸುದ್ದಿಯ ಹೆಂಗಸರು ಮಾತಾಡೋದು ನೋಡಲ್ಲ ಅವ್ರಿಗೆ ಇಲ್ಲಿ ಏನ್ ನಡೀತದೆ ಇಲ್ಲ ಹೆಂಗಿದೆಯೇ ಸುಮನ ಇತ್ತ ಬಾರೆ ಇತ್ತ ಬಾರೆ ಇತ್ತ ಬಾರೆ ಇತ್ತ ಬಾರೆ ಇತ್ತ ಬಾರೆ ಸುಮನ ನೀ ಇತ್ತ ಬಾರೆ ಸುಮನ ಪ್ರೇಮದ ಗಂಡ ನಾನೇ ಮದನ ಪ್ರೇಮದ ಗಂಡ ನಾನು ಮದನ ಸದನದಿಂದ ಹೋಗುವೆ ಅಡುಗೆಯ ಸದನದಿಂದಾಚೆಗೆ ಹೋಗುವೆ ಅಡುಗೆಯ ಮಾಡಿಡು ಬೇಗನೆ ಬರುವೆನು ಚಿನ್ನ ಅಡುಗೆಯ ಮಾಡಿಡು ಬೇಗನೆ ಬರುವೆನು ಚಿನ್ನ ಸದನದಿಂದಾಚೆಗೆ ಹೋಗುವೆ ಅಡುಗೆಯ ಮಾಡಿಡು ಬೇಗನೆ ಬರುವೆನು ಚಿನ್ನ ಇತ್ತ ಬಾರೆ ಸುಮನ ನಿನ್ನನ್ನು ಕರೆಯುವುದಕ್ಕೆ ಕಾರಣ ಬೇರೆ ಏನಲ್ಲ. ಈಗ ನಾನು ವ್ಯಾಪಾರಕ್ಕೆ ಹೊರಟು ನಿಂತಿದ್ದೇನೆ. ಸರಿ ಬಾ ಕೂತ್ಕೊಂಡು ಮಾತಾಡುವ. ಹೌದು, ಮೊದಲು ಗಂಡನಾದವ ಕೂತ್ಕೊಳ್ಬೇಕು. ಹೌದಾ? ಪಕ್ಕದಲ್ಲಿ ಜಾಗ ಇದ್ರೆ ಹೆಂಡತಿ ಕೊಡ್ಬೇಕು. ಭಯಂಕರ. ಈ ಕಾಲದಲ್ಲಿಯೂ ಹೆಣ್ಣು ಏನ್ ಮಾಡ್ಬೇಕು ಅಂತ ನಿಂಗೆ ಗೊತ್ತುಂಟಲ್ಲ. ಹೌದು, ಈ ಕಾಲದಲ್ಲಿ ಹೆಂಡತಿಯಾದವಳು ಕೂತ್ಕೊಂಡು ಕಾಲು ಮೇಲೆ ಕಾಲು ಹಾಕೊಂಡು ಹಾಯ್ ಕುಡು ಕೊಂಚ ನೀರು ಒಂದು ಕುಡಿಯೇ ಹಾಯ್ ಅಂತ ಗಂಡನಲ್ಲಿ ಹೇಳುವ ಕಾಲ. ಈ ಕಾಲದಲ್ಲಿ ಇವನು ಏನ್ ಹೇಳ್ತಾ ಇರುವುದು, ಗಂಡ ಪ್ರಥಮವಾಗಿ ಕೂತ್ಕೊಳ್ಬೇಕು. ಆ ಬಳಿಕ ಹೆಂಡತಿ ಆದವಳು ಕೂಡ್ಬೇಕು ಜಾಗ ಇದ್ರೆ. ಹಾಗಾದ್ರೆ ಹೆಂಡತಿಯಾದವಳ ಲಕ್ಷಣಗಳನ್ನು ಹೇಳಬಲ್ಲೆಯ? ಹೇಳ್ತೇನೆ. ಏನದು? ಗಂಡ ಮಲಗುವ ಮುನ್ನವೇ ಮಲಗಬಾರದು ರಾತ್ರಿ ಕಾಲದಲ್ಲಿ. ಹೌದು, ಗಂಡ ಏಳುವ ಮುನ್ನವೇ ಹೇಳ್ಬೇಕು ಬೆಳಿಗ್ಗೆ. ಗಂಡ ಊಟ ಮಾಡಿದ ಬಳಿಕ ಹೆಂಡತಿ ಆದವಳು ಊಟ ಮಾಡಬೇಕು. ಅನ್ನ ಇದ್ರೆ ಅದು ಇರ್ತದೆ, ಇಬ್ಬರಿಗಾಗಿಯೇ ಮಾಡಿರೋದು. ನೋಡ ನಿನ್ನ ಸುದ್ದಿಯ ಹೆಂಗಸರು ಮಾತಾಡೋದು ನೋಡಲ್ಲ ಅವ್ರಿಗೆ ಇಲ್ಲಿ ಏನ್ ನಡೀತದೆ ಇಲ್ಲ ಹೆಂಗಿದೆಯೇ ಮೊನ್ನೆ ಮುದಿವ ಇಲ್ಲೇನೆ ಎಲ್ಲ ಕೂತಿದ್ದೇವೆ, ಏನು ಮಾಡ್ತಾ ಇದ್ದೇವೆ, ಮಾತಾಡಿದ್ರೆ ಅವ್ರಿಗೆ ಕೇಳ್ತದೋ ಏನೋ. ಯಾವ ಕುಲದಲ್ಲೆಲ್ಲ ಹುಟ್ಕೊಂಡ್ರಿ ನೀವು ದೇವ್ರೆ. ಹಾಗನ್ನುವಾಗ ರಾತ್ರಿ ಕಾಲದಲ್ಲಿ ಗಂಡ ಮಲಗುವ ಮುನ್ನ ಮಲಗಬಾರದು. ಹೌದು, ಬೆಳಗಾದ ತಕ್ಷಣ ಗಂಡ ಹೇಳುವ ಮೊದಲೇ ಹೇಳಬೇಕು. ಆಮೇಲೆ ಗಂಡ ಊಟ ಮಾಡಿದ ಬಳಿಕ ಊಟ ಮಾಡಬೇಕು. ಗಂಡ ಸಾಯುವ ಮೊದಲೇ ಸಾಯಬೇಕಲ್ಲ. ಅಯ್ಯೋ, ಸಾಯಿ ವಿಚಾರವನ್ನು ಯಾಕೆ ಹೇಳುದು ಸ್ವಾಮಿ? ಮುತ್ತೈದೆ ಭಾಗ್ಯ ಎಲ್ಲರಿಗೂ ಸಿಕ್ಕುದಿಲ್ಲಮ್ಮ. ಆದ್ರಿಂದ ನಾನು ಹೇಳಿದ್ ಅಂತದ್ದು ಬರ್ಬೇಕು ಅಂತಲ್ಲ, ಬಾರದೇ ಇದ್ರು ತೊಂದರೆ ಇಲ್ಲ ಬಿಡು. ಇವತ್ತು ನೀನನ್ನು ಕರೆಯುವುದಕ್ಕೆ ಕಾರಣ ಏನು? ನಾನು ಈಗ ವ್ಯಾಪಾರಕ್ಕೆ ಹೊರಟಿದ್ದೇನೆ. ಆದಷ್ಟು ಬೇಗ ನಾನು ವ್ಯಾಪಾರ ಮುಗಿಸಿ ಬರ್ತೇನೆ. ಮನೆಯಲ್ಲಿ ಅಡುಗೆ ಸಿದ್ಧ ಮಾಡಿ ಇಡಬೇಕು. ಮಾತು ಏನದು? ಸ್ವಾಮಿ, ಪ್ರೀತಿಯ ಬಾತಿ ಉಂಟಲ್ಲ ಸೀರೆ, ಈ ಸೀರೆ ಉಟ್ಟು ಬೇಸರ ಬಂದು ಹೋಗಿದೆ. ಹಾಗಾದ್ರೆ ಸೀರೆ ಉಟ್ಟು ಬೇಸರ ಆಯ್ತು ಅಂತಾದ್ರೆ ನಾಳೆಯಿಂದ ನೀ ಸೀರೆ ಉಡುದು ಬೇಡ. ನಿನಗೆ ಸುಲಭದೊಂದು ವಿಷಯ ಹೇಳ್ತೇನೆ. ಬಾರಿ ಸುಲಭ ಅಂದ್ರೆ ಏನಿಲ್ಲ, ಅದು ಬೇಡ ಸ್ವಾಮಿ. ಉಡುದು ಬೇಡ, ಇಷ್ಟು ಉದ್ದ ಆದ್ಕೂಡ ಖಾಲಿ ಸಿಕ್ಕುದು ಬೇಡ. ಅದು ಬೇಡ, ನನ್ಗೆ ಸೀರೆಯೇ ಬೇಕು. ಜರಿತಾರೆ ಸೀರೆ ಯಾಕೆ ಬೇಕು? ನಾನು ಉಟ್ಟು ನಲಿಬೇಕು ಅಷ್ಟೇ ತಾನೆ. ಹೌದು, ಆ ಮಟ್ಟಿಗೆ ಆಲೋಚನೆ ಮಾಡಬೇಕಾದದಿಲ್ಲ. ನೀ ಹೇಳುವಾಗಲೇ ನಂಗೆ ಯಾಕೋ ಪಶ್ಚಾತ್ತಾಪ ಆಗ್ತಾ ಉಂಟು. ಏನೋ ತಂದು ಕೊಡ್ತಿದ್ದವರು ಹೇಳಿದಾಗ ಉಂಟು. ಹೆಂಡತಿಯ ಆಸೆಯನ್ನು ಈಡೇರಿಸುವವನೇ ಗಂಡ. ಹೌದು, ಹೌದಲ್ವಾ? ಹಾಗನ್ನುವಾಗ ಜರಿತಾರೆ ಸೀರೆ ಅಲ್ವಾ, ಖಂಡಿತ ತರ್ತೇನೆ. ಹಣ ಇಲ್ಲದಿದ್ರು ಸಾಲ ಮಾಡಿ ಆದ್ರೂ ತಂದು ಯಾರ್ಯಾರಿಗೂ ಉಡಿಸೋದಲ್ಲ, ಹೆಂಡತಿಗೆ ಉಡಿಸೋದು ನಾನು. ಗೊತ್ತಾಯ್ತಲ್ಲ? ತಂದು ಕೊಡ್ತೇನೆ. ಆದ್ರೂ ಒಂದು ಮಾತು, ಏನು ಬರುವಾಗ ನೀನು ಅಡುಗೆ ಸಿದ್ಧ ಮಾಡಿ ಇಡ್ಬೇಕು. ಯಾಕೆ ನಾ ಬಂದ ಮೇಲೆ ಎಲ್ಲಾದ್ರೂ ನೀರಿಗೀರಿ ಹೊರಟ್ರೆ ಮುಸುರು ಹೊಡೆದು ಹಾಕ್ತೇವೆ ಇವತ್ತು ನಾನು. ಗೊತ್ತಾಯ್ತಲ್ಲ? ಆಮೇಲೆ ಮನೆ ಬಾಗಿಲ ಕುಳಿರ್ಬೇಕು. ಯಾಕೆ ಬಳಗಾರರು ವ್ಯಾಪಾರಕ್ಕೆ ಹೋಗಿದ್ದಾರೆ, ಬಳಗಾರ್ತಿಯರು ಒಬ್ಬರೇ ಇದ್ದಾರೆ ಅಂತ ಯಾರೇ ಗುಂಡು ಹೋಗ್ತಾರೆ ಅಂತ ನಮ್ಗೆ ಆಗುದಿಲ್ಲ. ಅವ್ರು ನೋಡಿ ನಾವು ಎಷ್ಟೊತ್ತಿಗೆ ಹೋಗ್ತೀವಿ. ಆದ್ರಿಂದ ಯಾರ್ಯಾರನ್ನು ನಂಬದೇ ಇದ್ರು ನಮ್ಮವರನ್ನೇ ನಂಬಲಿಕ್ಕೆ ಆಗುದಿಲ್ಲ ಈಗ. ಯಾಕೆ ನಾವು ಇಷ್ಟೋ ಹೊತ್ತಿ ಹೋಗ್ತೇವೆ, ಇಷ್ಟೇ ಹೊತ್ತಿ ಬರ್ತೇವೆ ಅಂತ
ಮತ್ತು ಉಳಿದವರಿಗೆ ಗೊತ್ತಿರ್ತದೆ. ಗೊತ್ತಿರ್ತದೆ. ಆದ್ರಿಂದ ಜಾಗ್ರತೆ ಮಾಡು. ಯಾವ ಸಂದರ್ಭದಲ್ಲಿ ಎಂತ ಸಂದರ್ಭ ಬಂದ್ರು, ಯಾರು ಮನೆಗೆ ಬಂದ್ರು ಯಜಮಾನರು ಇಲ್ಲ ಅಂತ ಹೇಳೋದು ಬಿಟ್ರೆ ಮನೆ ಬಾಗಿಲು ತೆಗೀಲಿಕ್ಕಿಲ್ಲ. ಸರಿ. ಜಾಗ್ರತೆ ಮಾಡಿಡು. ಸೀರೆ ತರ್ತೀರಿ? ಆದಷ್ಟು ಬೇಗ ಹೋಗಿ ಬರ್ತೇನೆ. ಬರುವಾಗ ಸೀರೆ ಹಿಡ್ಕೊಂಡು ಬರ್ತೇನೆ. ಸರಿ. ಹೋಗ್, ಹೋಗ್.